ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ತುಂಬಾಡಿ ಗ್ರಾಮದ ಮಾಜಿ ಸೈನಿಕ ಗಿರಿಯಪ್ಪ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ತಮ್ಮ 75ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ. ಗಿರಿಯಪ್ಪನವರು ಸುಮಾರು 20 ವರ್ಷಗಳ ಕಾಲ ದೇಶದ ನಾನಾ ಗಡಿಭಾಗಗಳಲ್ಲಿ ತಮ್ಮ ಸೈನಿಕ ಸೇವೆಯನ್ನು ಸಲ್ಲಿಸಿದ್ದರು. ಕೆಲವು ತಿಂಗಳ ಹಿಂದೆ ವಯೋಸಹಜ ಕಾಯಿಲೆಗೆ ತುತ್ತಾದವರು ಇಂದು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಾಲೂಕು ದಂಡಾಧಿಕಾರಿಗಳಾದ ನಹಿದಾ ಜಂಜಂ ಸೇರಿದಂತೆ ತಾಲೂಕಿನ ಮಾಜಿ ಸೈನಿಕರು ಹಾಗೂ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಂತಾಪ ಸೂಚಿಸಿದರು. ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ತಾಲೂಕಿನ ಮಾಜಿ ಸೈನಿಕರು, ದೇಶದ ಸೇವೆಯನ್ನು ಮಾಡಿದ ನಮಗೆ ಸರ್ಕಾರದಿಂದ ನೀಡಬೇಕಿರುವ ಸೌಲಭ್ಯಗಳನ್ನು ನೀಡದೆ ಅವಮಾನಿಸುತ್ತಿರುವುದು ನಮಗೆ ಬೇಸರ ತಂದಿದೆ. ಆದ್ದರಿಂದ ಇನ್ನು ಮುಂದೆಯಾದರೂ ಸರ್ಕಾರ ನಮಗೆ ನೀಡಬೇಕಾದ ಗೌರವ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನನ್ನ ಹೆಸರು ನಾಯಕ್ ಮುದ್ಲಿಂಗೇಶ್ ಅಂತ ಅಂದ್ಬಿಟ್ಟು, ನಾನು ನಿವೃತ್ತಿ ಸೈನಿಕ, 18 ವರ್ಷ ಸರ್ವಿಸ್ ಮಾಡಿದ್ದೀನಿ. ಈ ದಿನ ಲಿಂಗಪ್ಪನವರು ಗಿರಿಯಪ್ಪನವರು 18 ವರ್ಷ ಸರ್ವಿಸ್ ಮಾಡಿ ಈ ದಿನ ಅವರು ದೈವಾಧೀನರಾಗಿರುತ್ತಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಲು ನಾವು ಕೊರಟಗೆರೆಯ ನಿವೃತ್ತಿ ಸೈನಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಈ ಊರಿನ ನಾಗರಿಕರು, ಕೊರಟಗೆರೆಯ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕಿನ ಎಲ್ಲ ಸರ್ಕಾರಿ ಆಡಳಿತದ ಅಧಿಕಾರಿಗಳು ಹಾಗೂ ತುಂಬಾಡಿಯ ಅಧಿಕಾರಿಗಳು ಹಾಗೂ ಆರಕ್ಷಕ ದಳದವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇರುತ್ತಾರೆ. ಅವರಿಗೆಲ್ಲ ನಮ್ಮ ಒಂದು ಮಾಜಿ ಸೈನಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಿರಿಯಪ್ಪನವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎಲ್ಲರೂ ಪ್ರಾರ್ಥಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಸರು TD ತಿಮ್ಮಪ್ಪ ಅಂತಂದು, ತುಂಬಾಡಿ ಗ್ರಾಮದವರು. ಗಿರಿಯಪ್ಪ ಅಂತಂದು ಸಂಬಂಧಿಕರೇ ಮಿಲಿಟರಿಯಲ್ಲಿ 14 ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ರು. ಇವತ್ತು ಆರೋಗ್ಯ ಸರಿ ಇಲ್ಲದಿಂದ 75 ವರ್ಷ ಆಗಿತ್ತು ಅವರಿಗೆ. ಇವತ್ತು ನಿಧನ ಹೊಂದವ್ರೆ. ಅವರಿಗೆ ಶಾಂತಿ ಸಿಗಲಿ ಅಂತಂದು ಮಾಜಿ ಸೈನಿಕರು ಎಲ್ಲರೂ ಸೇರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಮಾತಾಡಿ. ನರಸಿಂಹಮೂರ್ತಿ, ನಾನು ಕೊರಟಗೆರೆ ತಾಲೂಕು, ನಾನು ಮಾಜಿ ಸೈನಿಕ. ಇವತ್ತು ನಮ್ಮ ಸಂಘದಲ್ಲಿ 25 ಜನ ಮಾಜಿ ಸೈನಿಕರು ಕೊರಟಗೆರೆ ತಾಲೂಕಿನಲ್ಲಿ. ಅದರಲ್ಲಿ ಒಬ್ಬರು ಸದಸ್ಯರು ಕೂಡ ನಮ್ಮ ಹಿರಿಯಪ್ಪರಾಗಿದ್ದರು. ಅವರು ಸ್ವಲ್ಪ ಆರೋಗ್ಯದ ತೊಂದರೆಯಿಂದ ಇವತ್ತು ದೈವಾಧೀನರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಸೈನಿಕರ ಪರವಾಗಿ, ಊರಿನ ಪರವಾಗಿ ಅವರಿಗೆ ಒಂದು ಅನುಕೂಲ ಇದರ ಪರವಾಗಿ ಅವರಿಗೆ ದೈವಾಧೀನರಾದ ಒಂದು ದಿನದಲ್ಲಿ ಶುಭವನ್ನು ಹಾರೈಸ್ತೀವಿ. ಅವ್ರ ಕುಟುಂಬದ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಇವತ್ತು ಹೇಳ್ತಾ, ನಮ್ಮ ಮಾಜಿ ಸೈನಿಕರಾದಂಥ ಜನಗಳಿಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಮರ್ಪಕವಾಗಿ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದೀವಿ. ಸೈನ್ಯದಲ್ಲಿ ಸೇವೆ ಮಾಡಬೇಕಾಗಿರೋ ಗೌರವ ನಿವೃತ್ತರಾದ ಮೇಲೆ ನಮಗೆ ಕೊಡ್ತಾ ಇಲ್ಲ. ಈಗ ಮೂಲಭೂತ ಸೌಲಭ್ಯ ಅಂದರೆ ಸರ್ಕಾರದ ಆದೇಶಂತೆ ಒಂದು 5 ಎಕರೆ ಜಮೀನು ಕೊಡಬೇಕು, ಒಂದು ಸೈಟ್ ಕೊಡಬೇಕು, ಒಂದು ಮನೆ ಕಟ್ಕೊಡ್ಬೇಕು. ಇತರ ಏನಾದರೂ ಸೈನಿಕರಿಗೆ ಆದಂಥ ಇಷ್ಟು ಅಂತ ನ್ಯಾಯ ನೀತಿ ಧರ್ಮದಲ್ಲಿ ನಮಗೆ ನ್ಯಾಯ ಇದೆ, ಆದೇಶ ಕೆಲವರು ಅದರಲ್ಲಿ ಯಾವುದೂ ನಮಗೆ ಇಲ್ಲಿ ಕೊಡ್ತಾ ಇಲ್ಲ. ಕೆಲವೊಂದು ವಿಚಾರ ತುಂಬ ನೊಂದವರು ಸೈನಿಕರೆಲ್ಲ. ಇನ್ನು ಮುಂದಾದರೂ ಹೊತ್ಕೊಂಡು ಸತ್ತ ಮೇಲೆ ಬಂದು ಸಹಕಾರ ಕೊಡ್ತೀವಿ, ಮಾಡ್ತೀವಿ ಅಂದರೆ ಅದು ಒಳ್ಳೆಯದಲ್ಲ. ಬದುಕಿದ್ದಾಗ ಸೈನಿಕರಿಗೆ ಏನನ್ನ ನಿವೃತ್ತ ಸೈನಿಕರಿಗೆ ಸಹಾಯ ಮಾಡಬೇಕು ಅಂತ ಈ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ಈ ಸರ್ಕಾರಕ್ಕೆ ನಾನು ಮೊದಲನೇದಾಗಿ ಮನವಿಯನ್ನು ಕೊಡ್ತಾ ಇದ್ದೇನೆ. ಸೈನಿಕರಾಗಿ ಸೇವೆ ಮಾಡುವಾಗ ಸತ್ತಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರನೇ ಅಲ್ಲಿ ಹೋಗ್ತಿದೆ, ಏನೋ ಪರಿಹಾರ ಕೊಡ್ತಿದೆ, ಏನೆಲ್ಲ ಮಾಡ್ತಿದೆ. ಅದು ಮೊದಲನೇದು ಒಂದು ಅನುಕೂಲತೆ ಅಲ್ಲ. ಸತ್ತಾಗಿರೋ ಗೌರವ ಬದುಕಿದ್ದಾಗ ನಿವೃತ್ತರಾಗಿ ಬರ್ತಾರಲ್ಲ ಅವರಿಗೆ ಒಂದಿಷ್ಟು ಕಾಳಜಿಯಿಂದ ಅವರು ಕಾರ್ಯಕ್ರಮನ ಕೊಡ್ಬೇಕು. ಅವರಿಗೆ ಸವಲತ್ತುಗಳನ್ನ, ಮೂಲಭೂತ ಸವಲತ್ತುಗಳನ್ನ. ಏನೋ ಅವರು ಸಾಯ್ಬೇಕಾಯಿತು, ಬಂದು ಉಳ್ಕೊಂಡಿದ್ದೀವಿ 25 ಜನ ಸೈನಿಕರು. ಇವತ್ತು ನಾವು ಅರ್ಜಿಗಳು ಹಾಕಿದ್ದೀವಿ, ಜಮೀನು ಬೇಕು, ನಮಗೆ ಮನೆ ಬೇಕು, ಸೈಟ್ ಬೇಕು ಅಂತ. ಅವನ್ನೆಲ್ಲ ಅಧಿಕಾರಿಗಳು ಗಮನಿಸಿ ಅವರಿಗೆ ಮೂಲಭೂತ ಸವಲತ್ತು ಕೊಡಬೇಕು. ಅದನ್ನು ಒಂದೂ ಇತ್ಯರ್ಥ ಆಗಿಲ್ಲ ಈಗ ತಾಲೂಕಿನಲ್ಲಿ. ಅದು ಈಗ ಈ ತಾಲೂಕು ಆಡಳಿತ ಮೊದಲನೇ ಆದ್ಯತೆಯಲ್ಲಿ ಮಾಡಬೇಕು. ಇಡೀ ಕರ್ನಾಟಕದಲ್ಲೇ ಈ ಒಂದು ಪರಿಸ್ಥಿತಿ ನಮ್ಗೆ ಐತೆ, ಇಲ್ಲೇ ಅಲ್ಲ. ಇದನ್ನು ಇವತ್ತು ಗಮನಕ್ಕೆ ಹಾಕಿದ್ದೀವಿ. ಇಲ್ಲೇ ನಮಗೆ ಇದ್ರ ಬಗ್ಗೆ ನಾವು ಸಾಹೇಬ್ರಿಗೆ ಗಮನ ಕೊಟ್ಟಿದ್ದೀವಿ. ಪರಮೇಶ್ ಸಾಹೇಬರು ಕೂಡ ಅವರೇನೋ ಬರೋದೊಂದು ಅರ್ಜಿ ಕೊಟ್ಟಿದ್ದಾರೆ. ಈಗ ನಿಮಗೆ ಸೈಟು ನಿವೇಶನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಮಗೆ ಒಂದು ನಂಬಿಕೆ ಐತೆ. ಅದನ್ನು ಆದಷ್ಟು ಬೇಗ ನೆರವೇರಿಸ್ಕೊಡ್ತಾರೆ ಸಾಹೇಬರು, ತಹಸೀಲ್ದಾರ್ಗೆ ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತುಗಳನ್ನು ಮುಕ್ತಾವಿ. ಸೈನಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರನ ಒತ್ತಾಯಿಸ್ತಾ ಇತ್ತು.